ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ 130ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ನಗರದ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ರಾಜ್ಯ ಮೀನುಗಾರಿಕಾ ಸಚಿವ ಎಸ್ ಅಂಗಾರ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಾಮಾಜಿಕ ನ್ಯಾಯ, ಆರ್ಥಿಕ ಸಮಾನತೆಯ ಕಲ್ಪನೆಯೊಂದಿಗೆ ಸಂವಿಧಾನದ ಮೂಲಕ ಸಮಾಜಕ್ಕೆ ಮೇಲ್ಪಂಕ್ತಿಯನ್ನ ಹಾಕಿಕೊಟ್ಟ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಯಾರು ಆ ರೀತಿಯ ಒಂದು ಕಷ್ಟವನ್ನ, ತ್ಯಾಗವನ್ನ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರ ಅಥವಾ ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆಯನ್ನು ತಂದುಕೊಟ್ರ ಅಂತಹ ಯಾವುದೇ ವ್ಯಕ್ತಿಗಳಿಗೆ ಸ್ವಾತಂತ್ರ್ಯದ ಮತ್ತು ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆಯನ್ನು ಅನುಭವಿಸುವಂತ ಯೋಗ ಸಿಕ್ಕಿಲ್ಲ. ಆದರೆ ಇವತ್ತು ಆ ರೀತಿಯ ಒಂದು ಯೋಗ ಸಿಕ್ಕಿರುವಂಥದ್ದು ಯಾರಿಗೆ ಅಂದರೆ, ಆ ಸ್ವಾತಂತ್ರ್ಯವನ್ನ, ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯ ಅಧಿಕಾರವನ್ನ ಸ್ವೀಕರಿಸುವಂತ ನಮಗೆ ಇವತ್ತು ಸಿಕ್ಕಿದೆ. ಆದ ಕಾರಣ ಇವತ್ತು ನಮಗೆ ಆ ಸ್ವಾತಂತ್ರ್ಯ ಪೂರ್ವದ ಏನು ಕಷ್ಟಗಳು ಅಥವಾ ಯಾವ ರೀತಿಯ ಬಲಿದಾನಗಳು, ಅದರ ಕಷ್ಟದ ಅನುಭವ ನಮಗೆ ಗೊತ್ತಿಲ್ಲ. ಅದರ ಪರಿಣಾಮ ಇವತ್ತು ನಮ್ಮಲ್ಲಿ ಆ ರೀತಿಯ ಭಾವನೆಗಳು ಕಡಿಮೆ ಆಗ್ತಾ ಇದೆ. ಯಾವಾಗ ನಮ್ಮಲ್ಲಿ ಆ ರೀತಿಯ ಭಾವನೆಗಳು ಇರುವ, ಆಗ ಭಾವನೆ ಇಲ್ಲದಂತ ಮನಸ್ಸಿನಿಂದ ನಾವು ಯಾವುದನ್ನು ಕೂಡ ನಾವು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರು ಮಾತನಾಡಿ, 130 ಕೋಟಿಗೂ ಅಧಿಕ ಜನಸಂಖ್ಯೆಯನ್ನು ಹೊಂದಿರುವ ಈಗಿನ ಕಾಲಕ್ಕೂ ಸಂವಿಧಾನದ ಮೂಲ ಸ್ವರೂಪ ಇಂದಿಗೂ ಪ್ರಸ್ತುತವಾಗಿದೆ ಅಂತ ಹೇಳಿದರು. ಪ್ರತಿಯೊಬ್ಬರು ಇವತ್ತು ನಾವು ಅಂಬೇಡ್ಕರ್ ಅವ್ರನ್ನ ನೆನಪು ಮಾಡಿಕೊಳ್ಳುವಂತ ಒಂದು ಪುಣ್ಯ ದಿವಸ ಇವತ್ತು. ಯಾವುದಾದ್ರೂ ಒಂದು ವಿಷಯದೊಳಗಡೆ ನನಗೆ ತಿಳಿದಿದ್ದನ್ನು ಹೇಳುವಂಥದ್ದು, ತಿಳಿದಿದ್ದನ್ನು ಮಾಡುವಂಥದ್ದು, ತಿಳಿದಿರುವಂಥ ಜಾಗಕ್ಕೆ ಹೋಗುವಂಥ ಒಂದು ಸ್ವಾತಂತ್ರ್ಯ ಯಾರಾದರೂ ತಂದುಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾದ ಸ್ವಾತಂತ್ರ್ಯ. ಅದು ಸೋಷಿಯಲ್ ಜಸ್ಟಿಸ್ನ ಮುಖಾಂತರ ಅಂಬೇಡ್ಕರ್ ಅವರು ತಂದುಕೊಟ್ಟಿರುವಂಥ ಸ್ವಾತಂತ್ರ್ಯ. ಈ ಪಾಯಿಂಟನ್ನು ಹೇಳೋದ್ರ ಜೊತೆಗೆ ಅಂಬೇಡ್ಕರ್ ಅವರು ಫಂಡಮೆಂಟಲ್ ಡ್ಯೂಟೀಸ್ಗಳ ಬಗ್ಗೆ ಹೇಳೋದನ್ನು ಕೂಡ ಅವರು ಮರೆತಿರಲಿಲ್ಲ. ನಾವೆಲ್ಲ ಭಾಳ ಕನ್ವೀನಿಯಂಟ್ ಆಗಿ ನಮಗೆ ಬೇಕಾಗಿರುವಂಥ ಹಕ್ಕುಗಳ ಬಗ್ಗೆ ಮಾತ್ರ ನಾವು ಮಾತಾಡ್ತೇವೆ. ಆದರೆ ಅವರು ಆವಾಗಿನ ಕಾಲದೊಳಗಡೆ ಫಂಡಮೆಂಟಲ್ ಡ್ಯೂಟೀಸ್ಗಳ ಬಗ್ಗೆನೂ ಕೂಡ ನಾವು ಹೇಳಿದರು. ಸರ್ಕಾರ ಹೇಗೆ ನಡೆಸಬೇಕು ಅನ್ನೋದನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಆಗಿರ್ಬೋದು, ಮತ್ತು ಫಂಡಮೆಂಟಲ್ ಡ್ಯೂಟೀಸ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಆವಾಗಿನ ಕಾಲದೊಳಗಡೆ ಅಷ್ಟೊಂದು ವಿಚಾರಗಳನ್ನು ಅವರು ಬರೆದಿಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಈಗ ಯಾರಿಗೂ ಆ ರೀತಿಯಾದಂಥ ಕೆಪಾಸಿಟಿ ಇಲ್ಲೇ ಇಲ್ಲ ಅಂತ ಹೇಳಿದ್ರು ಕೂಡ ಅದು ತಪ್ಪಾಗಿದೆ. ಅಂಬೇಡ್ಕರ್ ಜಯಂತಿ ಸೇರಿದಂತೆ ದೇಶದ ಮಹಾನ್ ಪುರುಷರ ಜನ್ಮದಿನ ಕೇವಲ ಯಾವುದೇ ಒಂದು ಜಾತಿ ಅಥವಾ ಕೇವಲ ಆಚರಣೆಗೆ ಸೀಮಿತಗೊಳ್ಳದೆ ರಾಷ್ಟ್ರ ಹಬ್ಬವನ್ನಾಗಿ ಆಚರಿಸುವಂತಾಗಬೇಕು ಅಂತ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ವಾಕ್ ಸ್ವಾತಂತ್ರ್ಯ ಆಗಿರ್ಬೋದು, ಪ್ರತಿಯೊಂದನ್ನು ನಿರ್ದಿಷ್ಟವಾಗಿ ಹೇಳಿರುವಂಥದ್ದು ಸಂವಿಧಾನ ಅಂತಂದು ನಾವೆಲ್ಲ ಮನವರಿಕೆ ಮಾಡ್ಕೋಬೇಕಾಗಿದೆ. ನಾನಂತೂ ಮಾನ್ಯ ಮಂತ್ರಿಗಳಿದ್ದಾರೆ, ಇಲ್ಲಿ ಜಿಲ್ಲಾಧಿಕಾರಿಗಳಿದ್ದಾರೆ, ನನ್ನ ಮನವಿ ಏನಂದರೆ, ಈಗ ನಾನು ಪರಿಶಿಷ್ಟ ಜಾತಿ ಅಥವಾ ಪಂಗಡಕ್ಕೆ ಸೇರಿದಂಥ ವ್ಯಕ್ತಿ ಅಲ್ಲ. ಆದರೂ ಅಂಬೇಡ್ಕರ್ ಅವರ ವಿಚಾರಗಳು ಎಷ್ಟು ಯೂನಿವರ್ಸಲ್ ಇದ್ದಾವೆ ಅಂತಂದರೆ ಪ್ರತಿಯೊಬ್ಬರು ಅದನ್ನು ಓದಿ ತಿಳ್ಕೊಳ್ಳೇಬೇಕು, ಅಳವಡಿಸ್ಕೊಳ್ಳೇಬೇಕು. ಮತ್ತು ನನಗೆ ಅಂಬೇಡ್ಕರ್ ಅವರು ಒಬ್ಬ ಆದರ್ಶಪ್ರಾಯ ವ್ಯಕ್ತಿ ಅಂತಂದು ಹೇಳ್ಕೊಳ್ಳಲಿಕ್ಕೆ ಯಾವುದೇ ಹಿಂಜರಿಕೆ ಇಲ್ಲ. ಆದರೆ ದುರಂತ ಅಂತಂದರೆ ಈ ಅಂಬೇಡ್ಕರ್ ಜಯಂತಿ ಅಂತ ನಾವು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಕೇವಲ ಸರ್ಕಾರಗಳ ರೆಪ್ರೆಸೆಂಟೇಟಿವ್ಸು ಅಥವಾ ಸರ್ಕಾರಿ ಇಲಾಖೆಗಳ ರೆಪ್ರೆಸೆಂಟೇಟಿವ್ಸು ಅಥವಾ ಹೆಚ್ಚು ಅಂತಂದರೆ ಪರಿಶಿಷ್ಟ ಜಾತಿ ಮತ್ತು ಸಮುದಾಯಕ್ಕೆ ಸೇರಿದಂಥ ಕೆಲವೇ ಮುಖಂಡರು ಬಂದು ಆಚರಣೆ ಮಾಡುವಂಥದ್ದು ಭಾಳ ದೊಡ್ಡ ದುರಂತ. ಇದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬರಲ್ಲೂ ಇದು ಒಂದು ಜಾಗೃತಿ ಮೂಡಬೇಕು. ವೇದಿಕೆಯಲ್ಲಿ ಪಾಲಿಕೆ ಉಪಮೇಯರ್ ಸುಮಂಗಳರಾವ್, ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷ ಮಹಮ್ಮದ್ ಮೋನು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷಿಕೇಶ್ ಸೋನವನೆ, ಅಪರ ಜಿಲ್ಲಾಧಿಕಾರಿ ರೂಪಾ ಎಂಜೆ, ಪಾಲಿಕೆ ಜಂಟಿ ಆಯುಕ್ತರಾದ ಡಾಕ್ಟರ್ ಸಂತೋಷ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಯೋಗೇಶ್, ಸುರತ್ಕಲ್ ಗೋವಿಂದದಾಸ್ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಆಶಾಲತಾ ಬಿ ಮೊದಲಾದವರು ಉಪಸ್ಥಿತರಿದ್ದರು.